ಮೈಸೂರು ಕಂಬಳ ನಿನ್ನ ಜಾಗವನ್ನೆಲ್ಲ ನೋಡಿ ಬಂದಿದ್ದೇವೆ. ಒಳ್ಳೆಯ ಜಾಗ, ಸುಮಾರು 20 ಎಕರೆ ಜಾಗ ಕಂಬಳ ಮಾಡಲಿಕ್ಕೆ. ಆನಂತರ ಒಂದು 10 ಎಕರೆ ಜಾಗ ಪಾರ್ಕಿಂಗಿಗೆ. ಅಲ್ಲಿ ಬೇರೆ ಯುವ ದಸರಾ ಕೂಡ ನಡೀತದೆ ಅದರ ಪಕ್ಕ. ಅಲ್ಲೊಂದು 10 ಲಕ್ಷ ಜನ ಯುವ ದಸರಾ ನೋಡಲಿಕ್ಕೆ ಬರ್ತಾರೆ. ಸೊ ಅದರ ಜೊತೆಯಲ್ಲಿ ಯಶಸ್ವಿಯಾಗಿ ಕಂಬಳವನ್ನು ಮೈಸೂರಿನಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ಎಲ್ಲ ಜನರ ಸಹಕಾರದೆ ಇವತ್ತು ನನಗೊಂದು 50-60 ಜನ ಅಲ್ಲಿಂದ ಕರೆ ಮಾಡಿದ್ದಾರೆ. ಸರ್ ಮಾಡಬೇಕು ಸರ್, ನಿಮ್ಮ ಜೊತೆ ಸೇರ್ಕೊಳ್ತೀವಿ. ಬೇರೆ ಬೇರೆ ಸಂಘಟನೆಗಳು, ಲಯನ್ಸ್ ಕ್ಲಬ್ ಇರ್ಬೋದು, ರೋಟ್ರಿ ಕ್ಲಬ್ ಇರ್ಬೋದು, ಬೇರೆ ಬೇರೆ ಅಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಂಘಟನೆಗಳಿರ್ಬೋದು, ಅವರೆಲ್ಲ ಅತ್ಯಂತ ಸಂತೋಷದಿಂದ ಇದ್ದಾರೆ. ಅವರೆಲ್ಲ ಸೇರಿಕೊಳ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇದಕ್ಕೆ ಪೂರ್ತಿ ಸಹಕಾರ ಕೊಟ್ಟು ಅಶೋಕ್ ರೈಗಳು ಒಳ್ಳೆಯ ರೀತಿಯಲ್ಲಿ ಕಂಬಳವನ್ನು ಮಾಡಬೇಕು, ಆ ಭಾಗದ ಜನರಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕ್ರೀಡೆಯನ್ನು ತೋರಿಸುವಂಥ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆ ಪ್ರಕಾರ ಈ ಹಿಂದೆ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ಈ ಸಲ ಮೈಸೂರಲ್ಲಿ ಮಾಡೋ ಮುಖಾಂತರ ಅಲ್ಲಿಯೂ ಕೂಡ ಕಂಬಳವನ್ನು ಪರಿಚಯಿಸಿ ಅದರ ಏನು ರುಚಿ ಇದೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ. ಅದಕ್ಕೆ ಅಕ್ಟೋಬರ್ 18-19 ಫೈನಲ್ ಡೇಟಾ ಅಲ್ಲ? ಆಲ್ಮೋಸ್ಟ್ ಫೈನಲ್ ಡೇಟ್ ಅದು ಫೈನಲ್. ಮತ್ತು ಮುಖ್ಯಮಂತ್ರಿ ಅವರ ಹತ್ರ ನಾಳೆ ಬುಧವಾರ ಮಾತಾಡಿ ಅವರ ಹತ್ರ ಒಪ್ಪಿಗೆಯನ್ನು ಪಡ್ಕೊಂಡು ಕನ್ಫರ್ಮ್ ಮಾಡ್ತೀವಿ. ಸರ್, ಒಟ್ಟು ಬಜೆಟ್ ಸುಮಾರು 7-8 ಕೋಟಿ ರೂಪಾಯಿ ಆಗ್ತದೆ. ಇನ್ನು ನೋಡಬೇಕು ಸ್ಪಾನ್ಸರ್ಸ್ ಯಾರು ಸಿಗ್ತಾರೆ, ಸರ್ಕಾರದಿಂದ ಎಷ್ಟು ಬೇಕು. 7-8 ಕೋಟಿ ರೂಪಾಯಿಗಳ ಬಜೆಟ್ ಅದಕ್ಕೆ ಅವಶ್ಯಕ. ಈಗ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿ ನೀವು